ನಾವೀಗ ಇರುವಂತಹದ್ದು ಗುರುವಾಯನಕೆರೆ ಬಿಸಿ ರೋಡ್ ರಸ್ತೆಯ ಎದುರು ಭಾಗದಲ್ಲಿ ಇಲ್ಲಿ ಒಂದು ಅನುಮಾನಾಸ್ಪದ ಸಾವಾಗಿರುವಂತಹದ್ದು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೇಲ್ಭಾಗದ ರಸ್ತೆಯಲ್ಲಿ ಇದೀಗ ಇಲ್ಲಿ ಕ್ರೈಮ್ ಲೈನ್ ಹಾಕಿದ್ದಾರೆ. ಅಲ್ಲಿಯ ಒಂದು ಕ್ರೈಮ್ ಲೈನ್ ಹಾಕಿದಲ್ಲಿ ಬೆರ್ನೆಯ ಹುಡುಗ ಆರಂಭದಲ್ಲಿ ಅಪರಿಚಿತ ವ್ಯಕ್ತಿ ಅನ್ನುವಂಥದ್ದು ಇತ್ತು. ಇದೀಗ ಗುರುತು ಪತ್ತೆಯಾಗಿದೆ. ಆತ ಬೆರ್ನೆಯ ಯತೀಶ್ ಅನ್ನುವಂಥದ್ದು ಗೊತ್ತಾಗಿದೆ. ಅಲ್ಲಿ ಇರುವಂತವರು ಅವರ ಸಂಬಂಧಿಕರು ಕೂಡ ಅಲ್ಲಿ ಬಂದು ನಿಂತಿರುವಂತದ್ದು. ಅಲ್ಲಿ ಪಿಂಕ್ ಶರ್ಟ್ ಹಾಕಿದವರು ಅವರ ಅಣ್ಣ ನಿತಿನ್ ಅವರು ಮತ್ತು ಅವರ ಸಂಬಂಧಿಕರಿಗಿದ್ದಾರೆ. ಅಲ್ಲಿ ಈಗಾಗಲೇ ಒಂದು ಸ್ಟ್ರೆಚರ್ ಅಲ್ಲಿ ಪಾರ್ಥಿವ ಶರೀರವನ್ನ ಹೊದಿಸಲಾಗಿದೆ. ಸ್ಟ್ರೆಚರ್ ಅಲ್ಲಿ ಒಂದು ಹೊದಿಸಿರಕ್ಕಂತಹ ಬಾಡಿಯ ದೃಶ್ಯಾವಳಿಯನ್ನ ನೀವು ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಇದೊಂದು ಅನುಮಾನಾಸ್ಪದ ಸಾವು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಸಂಬಂಧಿಕರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅವರ ಚಿಕ್ಕಪ್ಪನ ಮಗ ಈಗ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಗುರುವಾಯನಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ವ್ಯಕ್ತಿ ಯತೀಶ್ ಗೌಡ ಇವರು ಪೆರ್ನೆಯವರು. ಅವರ ಸಹೋದರ ಅಂದ್ರೆ ದೊಡ್ಡಪ್ಪನ ಮಗ ಇದ್ದಾರೆ. ಅವರ ಇನ್ನೊಬ್ರು ಸಹೋದರ ನಿತಿನ್ ಅವರು ಇದ್ದಾರೆ. ಆದ್ರೆ ಅವರು ಮಾತಾಡುವ ಸ್ಥಿತಿಯಲ್ಲಿಲ್ಲ. ಅವರ ಬದಲಾಗಿ ಅವರ ದೊಡ್ಡಪ್ಪನ ಮಗ ಇದ್ದಾರೆ. ಸರ್, ನಿಮ್ಮ ಹೆಸರು? ಚಿಕ್ಕಪ್ಪನ ಮಗ ಇದ್ದಾರೆ. ಏನು ನಿಮ್ಮ ಹೆಸರು? ಚೇತನ್. ಏನ್ ಹೇಳ್ತೀರಿ ಈಗ ಯತೀಶ್ ಅವರು ಮತ್ತು ಏನು ಅವರು ಏನ್ ಮಾಡ್ತಾ ಇದ್ರು? ಯತೀಶ್ ಅವರ ಆಕ್ಚುಲಿ ಇದು ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ರು. ಸೊ ತುಂಬಾ ಒಳ್ಳೆ ವೆಲ್ಡಿಂಗ್ ಆಗಿದ್ರು. ಮತ್ತೆ ಏನಂದ್ರೆ ಒಂದ್ 2-3 ತಿಂಗಳಿಂದ ಕೆಲಸಕ್ಕಂತ ಬಂದಿದ್ದಾರೆ. ಬಟ್ ಯಾವ ಫೋನ್ ಕಾಂಟ್ಯಾಕ್ಟ್ ಏನಿಲ್ಲ. ಯಾಕಂದ್ರೆ ಸ್ವಲ್ಪ ಹಠ ತರ ಹುಡುಗ. ಸೊ ಅದೇ 2 ತಿಂಗಳಾಯ್ತು ನಾವು ನೋಡಿ ಮಾತಾಡಿ. ಹಠ ಅಂದ್ರೆ ಹೇಗೆ? ಹಠ ಅಂದ್ರೆ ಅವ್ರದ್ದೇ ಒಂದು ವರ್ಕಿಂಗ್ ಸ್ಟೈಲ್. ನಾವು ಹಿಂಗೆ ನಾನು ಈ ತರ ಇರ್ಬೇಕು. ಮತ್ತೆ ಅವ್ರದ್ದೇ ಒಂದು ಬೇರೆ ನಾವು ಮಾಡೋ ತರ ಕೆಲಸ ಮಾಡಲ್ಲ. ಒಂದು ಒಳ್ಳೆ ಕೆಲಸ ಬರ ತುಂಬಾ ಎಲ್ರಿಗೂ ಒಳ್ಳೆ ಹೆಲ್ಪ್ ಮಾಡ್ತಿದ್ದ. ಒಳ್ಳೆ ಕೆಲಸಗಾರ ಆಗಿದ್ದ. ಅದಿತ್ತು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಿ ಕೆಲಸ ಮಾಡಿದ ನಂತರ ಅದು ಮಾಡ್ತಾ ಇತ್ತು. ಈಗ ಅವರು 3 ತಿಂಗಳಿಂದ ಎಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕೆಲವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಅಷ್ಟೇ. ಮಂಗಳೂರಲ್ಲಿ ಇದ್ದಾರೆ, ಇಲ್ಲಿ ಅಷ್ಟೇ. ಮಂಗಳೂರಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು ಅಷ್ಟೇ. ಮತ್ತೆ ಎಕ್ಸಾಕ್ಟ್ ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ವೆಲ್ಡಿಂಗ್ ಕೆಲಸ ಬಿಟ್ಟು ಬೇರೆ ಏನಾದ್ರು ಮಾಡ್ತಿದ್ರು? ಇಲ್ಲ, ವೆಲ್ಡಿಂಗ್ ಕೆಲಸ ಒಂದೇ ಮಾಡ್ತಾ ಇದ್ರು. ಮತ್ತೆ ಮನೇಲಿ ಕೃಷಿ ಏನಾದ್ರು ಕೆಲಸ ಮಾಡ್ತಿದ್ರು. ಒಂದೊಂದ್ಸಲ ವೆಲ್ಡಿಂಗ್ ಕೆಲಸ ಇಲ್ಲ ಅಂದ್ರೆ ಕೃಷಿ ಮಾಡ್ತಿದ್ರು. ಈಗ ಇಲ್ಲಿ ಹೀಗಾಯ್ತು ಘಟನೆ ಹೇಗೆ ಗೊತ್ತಾಯ್ತು? ನಮಗೆ ವಾಟ್ಸಪ್ ಮೂಲಕ ಗೊತ್ತಾಯ್ತು. ಅಂದ್ರೆ ವಾಟ್ಸಪ್ ಅಲ್ಲಿ ಬರುತ್ತಲ್ಲ, ಸೊ ಅವಾಗ ಗೊತ್ತಾಯ್ತು. ಆಮೇಲೆ ನಾವು ಫೋನ್ ಅವರ ಅಣ್ಣನಿಗೆ ನಿತಿನ್ಗೆ ಗೊತ್ತಾಗಿದ್ದು. ನಮ್ಗೆ ಫೋನ್ ಮಾಡಿದ್ರು. ಆಮೇಲೆ ಜೊತೆಗೆ ಬಂದ್ವಿ. ಈಗ ಶವ ನೋಡಿದಾಗ ನಿಮ್ಮ ನಿತಿನ್ ಅವರ ಏನಾದ್ರು ಹೇಳಿದ್ರ? ಏನ್ ಹೇಳಿಲ್ಲ. ಅದೇ ನಾನು ತನಿಖೆ ನೋಡ್ಬೇಕು ಸರ್. ಅಂದ್ರೆ ಇವಾಗ ಏನಂದ್ರೆ ಸಿ ಸಿ ಕ್ಯಾಮ್ರಾ ನೋಡಿರ್ತೇವೆ, ನಿಮ್ಗೆ ಗೊತ್ತಿರುತ್ತೆ. ಸಿ ಸಿ ಕ್ಯಾಮ್ರಾದಲ್ಲಿ 3 ಜನ ಹೊಡೆದಿರೋದಿದೆ. ಸೊ ಅದರಿಂದನೇ ಇದಾಗಿರುತ್ತೆ, ಕೊಲೆ ಆಗಿರುತ್ತೆ ತರ. ಇವಾಗ ತನಿಖೆಗೆ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ತನಿಖೆ ಮಾಡ್ತಾರೆ. ಹೌದು, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಈ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಇದ್ದೀರಿ? ಹೌದು, ನೆಕ್ಸ್ಟ್ ವೆಲ್ನಕೆಗೆ ಕರ್ಕೊಂಡು ಹೋಗ್ತಾರೆ. ವೆಲ್ನಕೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ನೆಕ್ಸ್ಟ್. ಇಲ್ಲಿ ಈಗ ನೀವು ಬಂದಾಗ ಎಲ್ಲಿತ್ತು ಬಾಡಿ? ಅಲ್ಲೇ ಇತ್ತು. ಸೇಮ್ ಇವಾಗ ಎಲ್ಲಿದೆ ಅಲ್ಲೇ ಇತ್ತು. ಅಲ್ಲೇ ಪರಿಚಯ ನಿಮಗೆ ಅಲ್ಲಿ ಫೋಟೋದಲ್ಲೇ ಸಿಕ್ತು? ಫೋಟೋದಲ್ಲೇ ಸಿಕ್ತು, ಗೊತ್ತಾಗುತ್ತೆ. ಹೌದು. ಈಗ ಮನೆಯವರು ಹೇಗಿದ್ದಾರೆ? ಮನೆಯವ್ರಿಗೆ ಗೊತ್ತಿಲ್ಲ ಆಕ್ಚುಲಿ. ಇಲ್ಲಿ ನನಗೆ ಗೊತ್ತಿಲ್ಲ ವಿಷಯ. ಅವ್ರ ಅಮ್ಮನಿಗೆ ಗೊತ್ತಿಲ್ಲ. ಇವಾಗ ಗೊತ್ತಾಗ್ಬೇಕು ನೆಕ್ಸ್ಟ್. ಹೇಳಿಲ್ಲ ಇನ್ನ. ನಾವು ಇಲ್ಲಿ ಬರೋದು ಅವ್ರಿಗೆ ಯಾಕೆ ಅಂತಾನು ಹೇಳಿಲ್ಲ ಅವ್ರಿಗೆ ಆಕ್ಚುಲಿ. ಅಮ್ಮ ಎಲ್ಲ ಏನ್ ಮಾಡೋದು ಸರ್? ಯಾರು? ಅಪ್ಪ ಇಲ್ಲ. ಅಪ್ಪ 1-2 ವರ್ಷದ ಹಿಂದೆ ತೀರೋಗಿದ್ದಾರೆ. ಸೊ ಮನೇಲಿ ಅಮ್ಮ ಒಬ್ರು ಇದ್ದಾರೆ. ಅವರು ಇನ್ನೊಬ್ಬ ತಮ್ಮ ಇದ್ದಾನೆ, ಬೆಂಗಳೂರಿನ ಬರ್ತಾ ಇದ್ದಾನೆ ಅವನು ಇವಾಗ. ಇನ್ನೊಬ್ಬ ಅಣ್ಣ ಇವನು ಇದ್ದಾರೆ. 3 ಜನ ಮಕ್ಕಳು. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಅವರ ಸಹೋದರನ ಮಗ. ಆರಂಭದಲ್ಲಿ ಅಪರಿಚಿತ ಶವ ಅನ್ನುವಂತಹ ರೀತಿಯಲ್ಲಿ ಪತ್ತೆಯಾಗಿದ್ದಂತಹ ಶವ ಇದೀಗ ಸಂಬಂಧಿಕರಿಗೆ ಒಂದಷ್ಟು ಫುಟೇಜ್ಗಳನ್ನ ತೋರಿಸಿದ್ದಾರೆ ಅನ್ನುವಂಥದ್ರಲ್ಲಿ 3 ಜನ ಇದ್ರು ಅನ್ನುವಂತಹದ್ದು ಕೂಡ ಮಾಹಿತಿಗಳಿದಾವೆ. ಆದ್ರೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಬದಲಾಗಿ ಇದರ ಬಗ್ಗೆ ಪೊಲೀಸರು ಅತೀಗ ತನಿಖೆಯನ್ನು ನಡೆಸಬೇಕು. ಆ ತನಿಖೆ ನಡೆಸಿದ ನಂತರವಷ್ಟೇ ಪೂರ್ಣವಾದಂತಹ ಮಾಹಿತಿ ಗೊತ್ತಾಗ್ಲಿಕ್ಕಿದೆ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.